ಲಾಕ್ಡೌನ್ ಸಂದರ್ಭದಲ್ಲಿ ತುಂಬ ಜನ ಇದ್ದ ಒಂದು ಕೆಲಸನೂ ಹೋಯಿತು, ಜೀವನ ಸಾಗಿಸೋದು ಹೇಗೆ ಅಂತ ಚಿಂತೆ ಮಾಡ್ತಾಯಿದ್ರು. ಆದರೆ ಮಂಗಳೂರಿನ ಕಿರಣ ಎಂಬುವರು ವೃತ್ತಿಯಲ್ಲಿ ವಕೀಲರಾಗಿದ್ದರು. ಮಲ್ಲಿಗೆ ಬೆಳೆದು ಕೈತುಂಬ ಕಾಸು ಸಂಪಾದಿಸಿದ್ದಾರೆ. ಕೃಷಿಯಲ್ಲಿ ಆಸಕ್ತಿ ಸ್ವಲ್ಪ ಹೆಚ್ಚಿದ್ರಿಂದ ತಮ್ಮ ಮನೆಯ ತಾರಸಿ ಮೇಲೆ ಮಲ್ಲಿಗೆ ಕೃಷಿ ಮಾಡಿದ್ದಾರೆ. 6 ತಿಂಗಳ ಹಿಂದೆ 90ಕ್ಕೂ ಹೆಚ್ಚು ಹೂಕುಂಡಗಳಲ್ಲಿ ಮಲ್ಲಿಗೆ ಬೆಳೆಯೋಕೆ ಶುರು ಮಾಡಿದರು. ಇದರಿಂದಾಗಿ ತಿಂಗಳಿಗೆ ಕನಿಷ್ಠ 15,000 ಆದಾಯ ಇವರ ಕೈ ಸೇರ್ತಾ ಇತ್ತಂತೆ. ತಾರಸಿ ಮೇಲೆ ಮಲ್ಲಿಗೆ ಬೆಳೆದು ಕೈತುಂಬ ಕಾಸು ಸಂಪಾದಿಸಿದ ಮಂಗಳೂರಿನ ವಕೀಲೆ ಕಿರಣ ಮೊದಲಿಗೆ ಈ ಕೃಷಿ ಮಾಡಬೇಕಾದ್ರೆ ಅವರ ಮನೆಯವರು ಏನು ಲಾಭ ಇಲ್ಲ ಬೇಡ ಅಂದಿದ್ರಂತೆ. ಆದರೆ ಯಾರ ಮಾತಿಗೆ ಕಿವಿಗೊಡದೆ ಮಲ್ಲಿಗೆ ಬೆಳೆದು ಇಂದು ಕಿರಣ ಯಶಸ್ವಿಯಾಗಿದ್ದಾರೆ. ತಂಗಿಯೂ ಈ ಕೆಲಸಕ್ಕೆ ಅಕ್ಕನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಜನ ಮಹಿಳೆಯರು ಇರ್ತಾರೆ, ಸ್ವಾವಲಂಬಿಯಾಗಿ ಬದುಕಬೇಕು, ಮತ್ತು ವರ್ಕಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪಾಪ ಮಕ್ಕಳು ಇರ್ತಾರೆ, ಮಕ್ಕಳನ್ನು ನೋಡ್ಕೊಳ್ಬೇಕು, ಮನೆಯದು ನೋಡ್ಕೊಳ್ಬೇಕು. ಸೊ ಇನ್ಕಮ್ ವೈಸಿಗೆ ಆಗಬೇಕಾದ್ರೆ ಸ್ವಲ್ಪ ಕಷ್ಟಪಡುವಂಥ. ಅದಕ್ಕೆ ಅವರಿಗೆ ನಾನು ಹೇಳೋದೇನೆಂದರೆ, ನಿಮ್ಮ ಏರಿಯಾದಲ್ಲಿ ಮಲ್ಲಿಗೆ ಬೆಳೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಮಂಗಳೂರವರಿಗೆ ಇದು 100% ಸೂಟೇಬಲ್ ಆಗ್ತದೆ. ಸೊ ಟ್ರೈ ಮಾಡ್ಬೋದು. ಎಷ್ಟೋ ಜನರು ಕಮಿಷನ್ ಬೇಸ್ ಕೆಲಸಕ್ಕೆ ಇನ್ವೆಸ್ಟ್ ಮಾಡಿ ಕೈ ಸುಟ್ಟು ಹೋಗಿರೋದು ತುಂಬ ಜನ ಇರ್ತಾರೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಏನಿರೋದಿಲ್ಲ.